ಮಂಗಳೂರಿನ 93.5 ರೆಡ್ ಎಫ್ಎಂನ ಆರ್ಜೆ ನೆನಪಿನ ನಾವಿಕನೆಂದೇ ಹೆಸರನ್ನ ಪಡೆದಿರುವ ಆರ್ಜೆ ಪ್ರಸನ್ನ ಅವರ ಸಾಹಿತ್ಯ ಮತ್ತು ದಕ್ಷಿಣ ಕನ್ನಡದ ಹೆಸರಾಂತ ಗಾಯಕ ಸಂಗೀತ ವಿದ್ವಾನ್ ಜಗದೀಶ್ ಪುತ್ತೂರು ಹಾಡಿರುವ ಗುರುವಿನ ಮಹಿಮೆಯ ಮಂತ್ರಾಕ್ಷತೆ ಎನ್ನುವ ಭಕ್ತಿಗೀತೆ ಯೂಟ್ಯೂಬ್ನಲ್ಲಿ ಬಿಡುಗಡೆಯಾಗಿದ್ದು 30,000ಕ್ಕೂ ಹೆಚ್ಚು ವೀಕ್ಷಕರು ವೀಕ್ಷಿಸಿದ್ದಾರೆ. ಗುರುವಿನ ಮಹಿಮೆಯ ಮಂತ್ರಾಕ್ಷತೆ ಬೆಳಗಿತು ಈ ಬಾಳನು ಮಂತ್ರಾಲಯ ಗುರುರಾಯರ ಈ ಪುಣ್ಯ ಕ್ಷೇತ್ರದಿ ಎನ್ನುವ ಭಕ್ತಿಗೀತೆಯನ್ನ ಮಂತ್ರಾಲಯ ಶ್ರೀಮಠದ ಪೀಠಾಧಿಪತಿ ಶ್ರೀ ಸುಬದೇಂದ್ರ ತೀರ್ಥರು ಬಿಡುಗಡೆಗೊಳಿಸಿದರು. ಮಂಗಳೂರಿನ 93.5 ರೆಡ್ ಎಫ್ಎಂನ ಆರ್ಜಿಯಾಗಿ ಕಳೆದ 11 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ನೆನಪಿನ ನಾವಿಕ ಆರ್ಜೆ ಪ್ರಸನ್ನ ಅವರು ಸಾಹಿತ್ಯವನ್ನ ಬರೆದಿದ್ದಾರೆ. ದಕ್ಷಿಣ ಕನ್ನಡದ ಹೆಸರಾಂತ ಗಾಯಕ ಸಂಗೀತ ವಿದ್ವಾನ್ ಜಗದೀಶ್ ಆಚಾರ್ಯ ಪುತ್ತೂರು ಹಾಡಿದ್ದು, ಚಿತ್ರೀಕರಣವನ್ನು ಅರುಣ್ ರೈ ಪುತ್ತೂರು ಮತ್ತು ಸಂಕಲನವನ್ನ ಜೆಪಿ ಬಂಟ್ಯೋಡ್ ಮಾಡಿದ್ದಾರೆ. ಈ ಭಕ್ತಿಗೀತೆಯನ್ನ ಜಗದೀಶ್ ಪುತ್ತೂರು ಅವರ ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡಲಾಗಿದ್ದು 30,000ಕ್ಕೂ ಹೆಚ್ಚು ವೀಕ್ಷಕರು ವೀಕ್ಷಣೆ ಮಾಡಿದ್ದು ಸದ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.